ಮಹಾರಾಷ್ಟ್ರ ನೋಂದಣಿಯ 2 ಲಾರಿಗಳು ಉಡುಪಿ ಉದ್ಯಾವರದ ರಾಷ್ಟ್ರೀಯ ಹೆದ್ದಾರಿ 60ರ ಗುಡ್ಡೆ ಅಂಗಡಿ ಬಳಿ ಕಸ ಹಾಕಿ ಪರಾರಿಯಾಗಿದೆ. ಇಂದು ಮುಂಜಾನೆಯಿಂದ ಇಲ್ಲಿ ದೊಡ್ಡ ಕಸದ ರಾಶಿ ಕಾಣ್ತಾ ಇದ್ದು ಸಾರ್ವಜನಿಕರ ವಲಯದಲ್ಲಿ ವ್ಯಾಪಕ ಆಕ್ರೋಶಕ್ಕೆ ಕಾರಣವಾಗಿದೆ. ಸ್ಥಳಕ್ಕೆ ಉದ್ಯಾವರ ಗ್ರಾಮ ಪಂಚಾಯತ್ ಅಧ್ಯಕ್ಷೆ ಮಾಲತಿ, ಮಾಜಿ ಅಧ್ಯಕ್ಷ ರಾಧಾಕೃಷ್ಣ ಶ್ರೀಯಾನ್, ಸ್ಥಳೀಯ ಗ್ರಾಮ ಪಂಚಾಯತ್ ಸದಸ್ಯ ರಿಯಾಜ್ ಪಳ್ಳಿ ಮತ್ತಿತರರು ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ. ಉದ್ಯಾವರ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಹಾದು ಹೋಗುವ ಈ ಒಂದು ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಕಸವನ್ನು ಇವತ್ತು ಬೆಳಿಗ್ಗೆ ಯಾರು ಒಂದು ಲಾರಿಯ ಮೂಲಕ ವಾಹನದ ಮೂಲಕ ಎಲ್ಲ ಹಾಕಿದ್ದಾರೆ. ಇಲ್ಲಿ ನಮಗೆ ಸಮಸ್ಯೆ ಆಗ್ತಾ ಇದೆ. ಯಾಕೆಂದರೆ ಯಾರು ಅಂತ ಗೊತ್ತಾಗ್ತಿಲ್ಲ. ನಾವೀಗ ಸಂಬಂಧಪಟ್ಟ ಅಧಿಕಾರಿಗಳಿಗೆ ನಾವು ಕಂಪ್ಲೇಂಟ್ ಕೊಟ್ಟಿದ್ದೇವೆ. ನಾವಿದು ಉದ್ಯಾವರ ಪಂಚಾಯತ್ಗೆ ಸಂಬಂಧಪಟ್ಟ ಒಂದು ಜಾಗ ರಾಷ್ಟ್ರೀಯ ಹೆದ್ದಾರಿ. ಇವತ್ತು ನಮಗೆ ಫೋನ್ನ ಮೂಲಕ ಸಂಚರಿಸುವ ವಾಹನದವರು ನಮಗೆ ಫೋನ್ ಮಾಡಿ ಪಂಚಾಯತ್ಗೆ ಹೀಗೆ ಕಸವನ್ನು ಬಿದ್ದಿದ್ದಾಗಿ ನಾವು ಅಧ್ಯಕ್ಷರು ಮತ್ತು ನಾವೆಲ್ಲ ಸ್ಥಳೀಯ ಮೆಂಬರ್, ನಾನು ಉದ್ಯಾವರ ಗ್ರಾಮ ಪಂಚಾಯತ್ನ ಈ ಭಾಗದ ಸದಸ್ಯ, ಇವರು ಅಧ್ಯಕ್ಷರಾಗಿದ್ದಾರೆ. ನಾವು ಈಗ ಪರಿಶೀಲನೆ ಮಾಡಿ ಈಗ ಸಂಬಂಧಪಟ್ಟ ಅಧಿಕಾರಿಗೆ ನಾವು ತಿಳಿಸಿದ್ದೇವೆ. ಆದಷ್ಟು ಬೇಗ ಇದರ ಫಲಿತಾಂಶ ನಾವು ನೀಡ್ತಿದ್ದೇವೆ.